ವಿಧಾನಸಭೆಗೆ ಮೊದಲ ಬಾರಿ ಆಯ್ಕೆಯಾದ 70 ಮಂದಿ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಅವರು ಬೆಂಗಳೂರಿನ ನೆಲಮಂಗಲ ಸಮೀಪ ಕ್ಷೇಮವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಜೂನ್ 26ರಿಂದ 3 ದಿನಗಳ ಕಾಲ ಏರ್ಪಡಿಸಿರುವ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರನ್ನು ಆಹ್ವಾನಿಸಿದ್ದು ಇದು ಸರಿಯಲ್ಲ. ಇದು ಖಾದರ್ ಅವರ ಬುದ್ಧಿಹೀನತೆ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಟೀಕಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಮ್ಮ ಶಾಸಕರಿಗೆ ಯೋಜನೆಗಳ ಕುರಿತು ಆಡಳಿತ ವಿಚಾರದಲ್ಲಿ ಮಾಹಿತಿಯನ್ನ ನೀಡಬೇಕಾಗಿದೆ. ಅವರಿಗೆ ಸಂವಿಧಾನ ತಜ್ಞರಿಂದ ಮಾಹಿತಿಯನ್ನ ಕೊಡಿ. ರವಿಶಂಕರ್ ಗುರೂಜಿ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಅವರಿಂದ ಏನು ನಿರೀಕ್ಷೆ ಮಾಡಬಹುದು? ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರೂ ಸಂಘ ಪರಿವಾರದ ಹಿನ್ನೆಲೆಯನ್ನ ಉಳ್ಳವರು. ಅವರ ಮೂಲಕ ಶಾಸಕರಿಗೆ ಎಂತಹ ಮೋಟಿವೇಶನ್ ಮಾಡುವಿರಿ? ಯಾವ ಮೋಟಿವೇಶನ್? ಇದರಿಂದ ಏನು ಸಾಧಿಸಲು ಹೊರಟಿದ್ದೀರಿ? ಯಾರ ಮೆಚ್ಚುಗೆ ಗಳಿಸಲು ಹೊರಟಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಹೊಸ ಶಾಸಕರಿಗೆ ಸಂವಿಧಾನ ತಜ್ಞರಿಂದ ಮತ್ತು ಜ್ಞಾನಿಕವಾಗಿ ವಿಚಾರ ಮಂಡಿಸುವವರಿಂದ ಪಾಠ ಹೇಳಿಸಿ ಎಂದು ಸಲಹೆಯನ್ನ ನೀಡಿದ್ದಾರೆ. ಕೋಮುದ್ವೇಷದಿಂದ ಮರಣ ಹೊಂದಿದವರಿಗೆ ಬಿಜೆಪಿ ಸರ್ಕಾರ ಸೂಕ್ತ ಪರಿಹಾರ ನೀಡಲಿಲ್ಲ, ಬಹುದೊಡ್ಡ ತಾರತಮ್ಯವನ್ನ ಮಾಡಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಡುವುದಾದರೆ ಎಲ್ಲರಿಗೂ ಕೊಡಬೇಕು, ತಾರತಮ್ಯ ಮಾಡುವುದು ಬೇಡ ಎಂದು ಅಬ್ದುಲ್ ಮಜೀದ್ ಹೇಳಿದ್ದಾರೆ. ಅವರು ಅದು ಏನೋ ಒಂದು ಇದು ಬುದ್ಧಿಹೀನತೆ ಅಂತ ನಾನು ಹೇಳ್ತೇನೆ. ನೋಡಿ, ಈ ನಮ್ಮ ಶಾಸಕರಿಗೆ ಪಾಠ ಮಾಡಬೇಕಾಗಿರೋದು ಸಂವಿಧಾನದ ಬಗ್ಗೆ, ಹಲವಾರು ಯೋಜನೆಗಳ ಯಾವ ರೀತಿ ಅವ್ರ ಯೋಜನೆಗಳನ್ನು ಅಳವಡಿಸಬೇಕು, ಅಡ್ಮಿನಿಸ್ಟ್ರೇಷನ್, ಈ ವಿಚಾರದಲ್ಲಿ ಅವ್ರು ಮಾಡಬೇಕಾಗಿರೋಂಥದ್ದು. ರವಿಶಂಕರ್ ಗುರೂಜಿ ಆಧ್ಯಾತ್ಮಿಕ ವ್ಯಕ್ತಿ, ಇವರಿಂದ ಏನು ನಿರೀಕ್ಷೆ ಮಾಡ್ಬೋದು? ವೀರೇಂದ್ರ ಹೆಗಡೆ ಅವರು ವಿಶ್ವ ಹಿಂದೂ ಪರಿಷತ್ನ ಅದರ ಜೊತೆ ಗುರುತಿಸ್ಕೊಂಡಂಥವ್ರು, ಇವರಿಂದೆಲ್ಲ ಏನು, ಇವ್ರು ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಸಂಘ ಪರಿವಾರದ ಹಿನ್ನೆಲೆ ಇರುವವರು. ಯುಟಿ ಖಾದರ್ ಅವರು ಸಂಘ ಪರಿವಾರದ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನು ಈ ರೀತಿ ಸದನದಲ್ಲಿ ಶಾಸಕರಿಗೆ ಬೋಧನೆ ಏನು ಸಾಧಿಸಲಿಕ್ಕೆ ಹೊರಟಿದ್ರಿ? ಯಾರ ಮೆಚ್ಚುಗೆ ಕಳಿಸ್ಲಿಕ್ಕೆ ನೀವು ಹೊರಟಿದ್ರಿ ಸ್ಪೀಕರ್ ಅವರೇ ಅಂತ ನನಗೆ ಅರ್ಥ ಆಗೋದಿಲ್ಲ. ಎಂತೆಂತಹ ಸಂವಿಧಾನ ತಜ್ಞರಿದ್ದಾರೆ, ಸಂವಿಧಾನ ತಜ್ಞರಿಂದ ಪಾಠ ಹೇಳಿಸಿ. ಅದೇ ರೀತಿ ಯಾರು ಅಂದರೆ ಜನಪರವಾದ ಯೋಜನೆಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋ ಅನ್ನೋಂಥದ್ದು ತಜ್ಞರಿದ್ದಾರೆ, ವೈಜ್ಞಾನಿಕವಾಗಿ ವಿಚಾರಗಳನ್ನು ಮಂಡಿಸುವವರಿದ್ದಾರೆ. ಈ ರೀತಿಯ ವ್ಯಕ್ತಿಗಳನ್ನು ಕರೆಸಿ ಮಾಡಿಕೊಂಡ ಸಂಘ ಪರಿವಾರದ ಜನರನ್ನು ಕರೆಸಿ ನಿಮ್ಮ ಶಾಸಕರಿಗೆ ಬೋಧನೆ ಮಾಡುವಂಥದ್ದು, ಮೋಟಿವೇಶನ್ ಮಾಡುವಂಥದ್ದು, ಯಾವ ಮೋಟಿವೇಶನ್ ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಖಂಡನೀಯ. ಯುಟಿ ಖಾದರ್ ಸಭಾಪತಿಗಳು ಮಾಡ್ತಾ ಇರೋಂಥದ್ದು ಖಂಡನೀಯ. ಈ ಅವರಿಗೆ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು ಅಥವಾ ಶಾಸಕರಿರ್ಬೋದು, ಏನು ಜಾತ್ಯತೀತರು ಅನ್ನುವಂಥ ಶಾಸಕರುಗಳು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ, ಅಥವಾ ಜಾತ್ಯತೀತ ವ್ಯವಸ್ಥೆಯ ನಂಬಿಕೆ ಮೇಲೆ ನಾವು ಓಟ್ ಪಡೆದಂಥವ್ರು, ನೀವು ಅವರಿಗೆ ಸ್ವಲ್ಪ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಕಳೆದ ಬಾರಿ ಯಾವಾಗ BJP ಸರ್ಕಾರ ಈ ಕೋಮು ವಿದ್ವೇಷದಿಂದ ಮರಣ ಹೊಂದಿದಂತಹ ಜನರಿಗೆ ಪರಿಹಾರ ಕೊಡಬೇಕಾದ್ರೆ ಬಹುದೊಡ್ಡ ತಾರತಮ್ಯವನ್ನು ಮಾಡಿತು. ಮೊದಲಿಗೆ ಹರ್ಷ ಶಿವಮೊಗ್ಗದಲ್ಲಿ ಹತ್ಯೆ ಆದಾಗ ಅವರಿಗೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ 50 ಲಕ್ಷ ಕೊಡ್ತಾರೆ. ಪ್ರವೀಣ್ ನೆಟ್ಟಾರ್ಗಿಂತ ಮುಂಚೆ ಕೊಲೆ ಆದಂಥ ಮಸೂದ್ಗಿರ್ಬೋದು, ಆನಂತರ ಫಾಜಿಲ್ಗಿರ್ಬೋದು, ಶಮೀರ್ಗಿರ್ಬೋದು, ಶಾಬಾಸ್ಗಿರ್ಬೋದು, ಇವರಿಗೆ ಯಾರಿಗೂ ಕೂಡ ಕೊಡೋದಿಲ್ಲ. ಅಂದರೆ ತಾರತಮ್ಯ ಮಾಡಿದ್ರೆ ಸರ್ಕಾರ ತಾರತಮ್ಯ ಮಾಡಬಾರ್ದು. ಪರಿಹಾರ ಕೊಡೋದಾದರೆ ಎಲ್ರಿಗೂ ಕೊಡಿ, ಒಂದು ಅಕ್ಷರಶಃ ತಾರತಮ್ಯ ಮಾಡಿದ್ರು. ಆ ಸಂದರ್ಭದಲ್ಲೇ ನಾವು SDPI ಇದರ ವಿರುದ್ಧ ಧ್ವನಿ ಎತ್ತಿದ್ವಿ. ಕಾಂಗ್ರೆಸ್ ಸರ್ಕಾರ ಕೂಡ ಅದರ ವಿರುದ್ಧ ಮಾತಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಅವ್ರನ್ನ ಕನ್ಸಿಡರ್ ಮಾಡಿರೋದನ್ನು ನಾವು ಸ್ವಾಗತಿಸ್ತೇವೆ. ನಿಜವಾಗಲೂ ತಾರತಮ್ಯ ಮಾಡಬಾರ್ದು. ಕೊಡೋದಾದರೆ ಎಲ್ರಿಗೂ ಕೊಡಿ, ಕೊಡೋದಿಲ್ಲ ಅಂದರೆ ಯಾರಿಗೂ ಕೊಡಬೇಡಿ. ಇನ್ನು ತಾರತಮ್ಯ ಇವತ್ತು ನಿಂತಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋವಂಥದ್ದು, ನೀವು ತಾರತಮ್ಯದ ನೀತಿಯ ವಿರುದ್ಧ ಇದ್ದೀರಿ ಅಂತಂದರೆ, ಪ್ರವೀಣ್ ನೆಟ್ಟಾರು ಪತ್ನಿಗೆ BJP ಕೊಟ್ಟಂಥ ಉದ್ಯೋಗವನ್ನು ನೀವು ಅದನ್ನು ಮುಂದುವರಿಸಿದಿರಿ ಮಾನವೀಯತೆ ಆಧಾರದ ಮೇಲೆ ಅಂತ ಹೇಳಿದ್ರೆ, ಪ್ರವೀಣ್ ನೆಟ್ಟಾರು ಪತ್ನಿ ಮಾತ್ರ ಸರ್ಕಾರಿ ಉದ್ಯೋಗಕ್ಕೆ ನೀವು ಒಂದು ಅನುಕಂಪದ ಆಧಾರದಲ್ಲಿ ಕೊಡೋದಾದರೆ, ಜಲೀಲ್ ಕುಟುಂಬಕ್ಕೆ ಯಾಕಿಲ್ಲ, ಫಾಜಿಲ್ ಕುಟುಂಬಕ್ಕೆ ಯಾಕಿಲ್ಲ, ದೀಪಕ್ ರಾವ್ ಕುಟುಂಬಕ್ಕೆ ಯಾಕಿಲ್ಲ, ದಿನೇಶ್ ಕನ್ಯಾಡಿ ಕುಟುಂಬಕ್ಕೆ ಯಾಕಿಲ್ಲ? ಇದು ತಾರತಮ್ಯ ಅಲ್ವಾ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳು ಅವರು ಸ್ಪಷ್ಟಪಡಿಸಬೇಕು. ಇನ್ನು ಪರಿಹಾರದಲ್ಲೂ ಕೂಡ ನೋಡಿ, ದಿನೇಶ್ ಕನ್ಯಾಡಿಗೆ ಕೊಡಲಿಲ್ಲ, ಅದೇ ರೀತಿ ಅಶ್ರಫ್ ಕಾಳಾಯಿಗೆ ಕುಟುಂಬಕ್ಕೆ ಕೊಡಲಿಲ್ಲ, ಬೆಳಗಾಂನ ಶಾಬಾಜ್ಗೆ ಕೊಡಲಿಲ್ಲ, ಮೈಸೂರಿನ ಸದಾಕತ್ ಕುಟುಂಬಕ್ಕೆ ಕೊಡಲಿಲ್ಲ. ಇದು ಕೂಡ ತಾರತಮ್ಯ ಅಲ್ವಾ? ಹಾಗಾಗಿ ಸಮಗ್ರವಾಗಿ ನೀವು ಒಂದು ತಪ್ಪನ್ನು ಸರಿಪಡಿಸುವಾಗ ಸಮಗ್ರವಾಗಿ ಸರಿಪಡಿಸಿ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ.